ಹೆಸರು ಕೆ ದಾಮೋದರ್ ಭಂಡಾರ್ಕರ್. ಅವರು ಪ್ರಸಿದ್ಧ ಮಹತೋಬಾರ ಮಹಾಲಿಂಗೇಶ್ವರ ದೇವರ ಪೂಕರಕಟ್ಟೆ ಅಂತ ಹೇಳೋದು. ವರ್ಷಕ್ಕೊಮ್ಮೆ ಪೂಕರಕಟ್ಟೆ ದೇವರಿಲ್ಲಿ ಬಂದು ಪೂಕರೆಗೆ ಹೋಗುವುದು. ಹಾಗೆ ಇದು ನಮ್ಮ ಪುತ್ತೂರಿನ ದಿವಂಗತ ಕುತ್ಕುಂಜ ವೆಂಕಟರಾಯ ಪೈ ಆನೆ ಐತು ಪೈ ಇವರ ಪುತ್ರರು ದಿವಂಗತರಾದ ಕೆ ರಮಾನಂದ ಪೈ, ಕೆ ಮಾಧವ ಪೈ, ಕೆ ನಾರಾಯಣ ಪೈ, ಕೆ ದಾಮೋದರ ಪೈ ಇವರ ಸ್ಮರಣಾರ್ಥ ಕುಟುಂಬಿಕರಿಂದ 2007ಕ್ಕೆ ನವೀಕರಣಗೊಂಡಿತ್ತು. ಹಿಂದೆ ಈ ಕಟ್ಟೆ ವರ್ಷ ದೇವರಿಲ್ಲಿ ಬಂದು ಪೂಕರೆಯಲ್ಲಿ ಆಗಿ ಹೋಗ್ತಿತ್ತು. ಅದರ ನಂತರ 2008ಕ್ಕೆ ರಿನೋವೇಷನ್ ಆಗಿ ನವೀಕರಣ ಆಗಿ ಈ ಕಟ್ಟೆಯನ್ನು ಅಂದರೆ ವೆಂಕಟರಾಯ ಪೈ ಇದು ಜಾಗೆ ಅವರದು. ವೆಂಕಟರಾಯ ಪೈ ಅವರು ನಮ್ಮ ಪುತ್ತೂರು GSB ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಮುಕ್ತೇಶ್ವರರಾಗಿದ್ದರು. ಅವರು ನಮ್ಮ ಅಂದಿನ ಸಮಯದಲ್ಲಿ ಪುತ್ತೂರಿನ ವೆಂಕಟರಮಣ ದೇವಸ್ಥಾನದಲ್ಲಿ ನಮ್ಮ ಆಡಳಿತ ಮುಕ್ತೇಶ್ವರರಾದ ರಾಧಾಕೃಷ್ಣ ಭಕ್ತ ಇವರಲ್ಲಿ ಇದರ ವಿಷಯ ಹೇಳಿ ಅಂದರೆ ಕಟ್ಟೆಯನ್ನು ನವೀಕರಣ ಮಾಡಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅಂದರೆ ಈ ಕಟ್ಟೆ ಸರಿಯಾಗಿರಲಿಲ್ಲ, ಅಂಕುಡೊಂಕಾಗಿತ್ತು, ಅದನ್ನು ಸರಿ ಮಾಡ್ತೇವಂತ ಅವರು ಹೇಳಿ ಇದನ್ನು ನವೀಕರಣಗೊಳಿಸಿ ಮತ್ತೆ ಇಲ್ಲಿ ಜಾತ್ರೆ ಸಮಯದಲ್ಲಿ ಏಪ್ರಿಲ್ 11ಕ್ಕೆ ಪ್ರಥಮವಾಗಿ ಮಹಾಲಿಂಗೇಶ್ವರ ದೇವರು ಅಲ್ಲಿಂದ ಹೊರಟು ಪ್ರಥಮವಾಗಿ ಈ ಕಟ್ಟೆಗೆ ಬಂದು ಕೂತ್ಕೊಳ್ಳೋದು, ಇಲ್ಲಿಂದ ಮತ್ತೆ ಮುಂದುವರಿಯುವುದು. ಇದನ್ನು ವೆಂಕಟರಾಯ ಪೈ ಅವರು ಪ್ರತಿ ವರ್ಷ ಇಲ್ಲಿ ಸೇವೆ ಸಲ್ಲಿಸಿ ಅವರು ಪ್ರಸಾದವನ್ನು ಸ್ವೀಕರಿಸ್ತಿದ್ದರು. ಈವಾಗ ಅವರಿಗೆ ಸ್ವಲ್ಪ ಅನಾರೋಗ್ಯದ ಕಾರಣ ಇದನ್ನು ಹೀಗೆ ಮುಂದುವರಿಸಿಕೊಂಡು ಹೋಗಿ ಅವರ ಬದಲಿಗೆ ನಾನು ಇಲ್ಲಿ ಪ್ರಸಾದವನ್ನು ತೆಗೆದುಕೊಳ್ತಾ ಇದ್ದೇನೆ. ಇದು ಮಧ್ಯಾಹ್ನ ನಾವು ಸಾಧಾರಣ ಒಂದು 2-3 ಜನ ಸೇರಿ ಮಕ್ಕಳು ಸೇರಿ ಇದನ್ನು ವರ್ಷ ಸರಿ ಮಾಡಿ ಚಂದಗಾಣಿಸಿ ನಾವೆಲ್ಲ ಇಲ್ಲಿ ಸೇರಿ ಅಂದರೆ GSB ಯುವಕರೆಲ್ಲ ಸೇರಿ ಇಲ್ಲಿ ದೇವರು ಬರುವಾಗ ಪ್ರಸಾದ ವಿತರಣೆ ನಾವು ಮಾಡಿಸಿ ಪ್ರಸಾದವನ್ನು ಇಲ್ಲಿ ತೆಗೆದುಕೊಂಡು ನಮ್ಮ ಕೆಲಸ ಎಷ್ಟಿದೆ ಅಷ್ಟು ಮಾಡಿ ನಾವು ಪ್ರಸಾದ ತೆಗೆದುಕೊಂಡು ಮನೆಗೆ ಹೋಗುತ್ತೇವೆ. ನನ್ನ ಹೆಸರು ಸಾಯಿ ಕೃಪಾ ಅಂತ. ನಮ್ಮ ತಂದೆ ಹೆಸರು ಡಾಕ್ಟರ್ ಕೆ ಹನುಮಂತ ಮಲ್ಯ. ಅವರ ಮದುವೆ ಟೈಮಲ್ಲಿ ಈ ಕಟ್ಟೆ ಸ್ಟಾರ್ಟ್ ಮಾಡಿದ್ದು 1950ರಲ್ಲಿ. ಅಮ್ಮ ಕೆ ವತ್ಸಲಾಯಾನೆ ಲಕ್ಷ್ಮೀ ಮಲ್ಯರ ಅಮ್ಮ ಅಂದರೆ ರಾಜೀವ್ಯಾನಿ ಶಾಂತಾಬಾಯಿ ಅಂತ ಅವರು ಕಟ್ಟಿಸಿದ್ದು ಕಟ್ಟೆಯನ್ನು. ಬೆಳ್ಳಾರೆ ನರಸಿಂಹ ಮಲ್ಯ ಅಂತ ನಮ್ಮ ಅಮ್ಮನ ತಂದೆ ಹೆಸರು. ಅವರು ಮಗಳ ಮದುವೆ ಟೈಮಲ್ಲಿ ಇದನ್ನು ಕಟ್ಟೆಯನ್ನು ಸ್ಟಾರ್ಟ್ ಮಾಡಿದರು. ಅಂದರೆ ಮೊದಲಿಗೆ ಅದು ಮಂಟಪ ಕಟ್ಟಿ ಅದರಲ್ಲೇ ಮದುವೆ ಮಾಡಿಸಿದರು. ಆಮೇಲೆ ದೇವರನ್ನು ಬರಲಿಕ್ಕೋಸ್ಕರ ದೇವರನ್ನು ಕಟ್ಟೆಪೂಜೆಗೆ ಬರಬೇಕು ಅಂತ ದೇವರಿಗೆ ಹಣ ಕಟ್ಟಿದ್ರು. ಪ್ರತಿ ವರ್ಷ ವೆಂಕಟರಮಣ ದೇವರು ಮತ್ತು ಮಹಾಲಿಂಗೇಶ್ವರ ದೇವರು 2 ದೇವರು ಇಲ್ಲಿ ಕಟ್ಟೆಯಲ್ಲಿ ಕೂತ್ಕೊಳ್ತಾರೆ. ವಿಶೇಷತೆ 2 ದೇವರು ಇಲ್ಲಿ ಆಸೀನರಾಗ್ತಾರೆ ಎಂಬುದೇ ಒಂದು ವಿಶೇಷತೆ. ನಾವು 5 ಮಂದಿ ಹೆಣ್ಣು ಮಕ್ಕಳು. ಸಾಯಿ ಲತಾ, ಸಾಯಿ ಶೈಲ, ಸಾಯಿ ಪ್ರಭಾ, ಸಾಯಿ ಶಾಂತಿ, ಸಾಯಿ ಕೃಪಾ ಅಂತ. ನಾನು ಕೊನೆಯವಳು. 1950ರಲ್ಲಿ ಸ್ಟಾರ್ಟ್ ಮಾಡಿದ್ದು.
Yeah.